ಕೇರಳ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟಗೊಂಡಿದೆ. ಕುಂಜತ್ತೂರು ಹೈಯರ್ ಸೆಕೆಂಡ್ ಶಾಲೆಯಲ್ಲಿ ಕಲಿತ ಕುಂಜತ್ತೂರಿನ ನಿವಾಸಿಯಾದ ಜಬ್ಬರ್ ಹಾಗೂ ಫಾತಿಮತ್ ಸುಹಾದ್ ದಂಪತಿಯ ಪುತ್ರ ಅಬ್ದುಲ್ ರಯಾಜ್ ಎಂಬಾತ ಎಲ್ಲ ವಿಷಯಗಳಲ್ಲೂ ಎ ಗ್ರೇಡ್ ಪಡೆದು ಶಾಲೆಗೆ ಮಾತ್ರವಲ್ಲದೆ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾನೆ. ಅಬ್ದುಲ್ ರಯಾಜ್ ಹುಟ್ಟಿನಿಂದಲೇ ಮೂಗ ಹಾಗೂ ಕಿವುಡನಾಗಿದ್ದು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರುವುದಕ್ಕೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗಿದೆ. ಅಬ್ದುಲ್ ರಯಾಜ್ನ ಕುಟುಂಬ ಹಾಗೂ ಅಧ್ಯಾಪಕರುಗಳು ಈ ಮಗು ಹೇಗೆ ಉತ್ತೀರ್ಣರಾಗಬಹುದೆಂಬ ಆತಂಕದಲ್ಲಿದ್ದರು. ಆದರೆ ಪ್ರಕಟಗೊಂಡ ಫಲಿತಾಂಶ ಕುಟುಂಬಸ್ಥರ ಹಾಗೂ ಅಧ್ಯಾಪಕರುಗಳ ಆತಂಕಗಳನ್ನು ಮುರಿದು ನಿರೀಕ್ಷಿಸದ ರೀತಿಯಲ್ಲಿ ತೇರ್ಗಡೆಯಾದ ಫಲಿತಾಂಶವಾಗಿತ್ತು. ಈ ಫಲಿತಾಂಶವು ಕುಟುಂಬವನ್ನು ಆನಂದದ ಕಡಲಿನಲ್ಲಿ ತೇಲಾಡಿಸಿದೆ. ಕುಂಜತ್ತೂರು ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ 78 ಮಂದಿ ಪರೀಕ್ಷೆ ಬರೆದಿದ್ದು, ಆ ಪೈಕಿ 75 ಮಂದಿ ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಇದರಲ್ಲಿ 5 ವಿದ್ಯಾರ್ಥಿಗಳಾದ ಹರ್ಷಿ, ಹರ್ಷಿತಾ, ದುಲೈಖಾಬಿ, ಖರೀಜತ್ ಸಾಜಿದಾ ಹಾಗೂ ತಪ್ಸಿರಾ ಎಂಬುವರು 100ಕ್ಕೂ 100 ಅಂಕಗಳನ್ನು ಪಡೆದು ಎಲ್ಲಾ ವಿಷಯಗಳಲ್ಲೂ ಎ ಗ್ರೇಡ್ನಲ್ಲಿ ಉತ್ತೀರ್ಣರಾಗಿ ಶಾಲೆಗೆ ಕೀರ್ತಿಯನ್ನ ತಂದಿರುವುದಾಗಿ ಮುಖ್ಯೋಪಾಧ್ಯಾಯರು ಪ್ರತಿಕ್ರಿಯಿಸಿದ್ದಾರೆ. ಅಬ್ದುಲ್ ರಯಾಜ್ ಕಲಿಕೆಯಲ್ಲಿ ಮಾತ್ರವಲ್ಲದೆ ಶಾಲೆಯಲ್ಲಿ ಉತ್ತಮ ಫುಟ್ಬಾಲ್ ಆಟಗಾರನ ಜೊತೆಯಾಗಿ ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ನಲ್ಲೂ ಆಸಕ್ತಿ ಇರುವ ವಿದ್ಯಾರ್ಥಿಯಾಗಿದ್ದಾನೆ. GVHS ಕುಂಜತ್ತೂರು ಶಾಲೆಗೆ ಸಂಬಂಧಿಸಿ ಹೇಳುವುದಾದರೆ 78 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು 75 ಮಕ್ಕಳು ಪಾಸಾದರು. ಒಬ್ಬ ವಿದ್ಯಾರ್ಥಿ ಆಬ್ಸೆಂಟ್ ಆಗಿದ್ದಾನೆ. ಹಾಗೆ 5 ಮಕ್ಕಳು ಎಲ್ಲ ವಿಷಯದಲ್ಲಿ A+ ಗ್ರೇಡ್ ಪಡೆದಿದ್ದಾರೆ. ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿ ಕಲಿತಾ ಇರುವಂಥ ಅಬ್ದುಲ್ ರಯಾಜ್ ಇವನು HI ಕ್ಯಾಟಗರಿಯಲ್ಲಿ ಇರುವಂಥ ಹುಡುಗ. ಇಂಟರ್ಪ್ರಿಟರ್ ಸಹಾಯದಿಂದ ಅವನು ಪರೀಕ್ಷೆ ಬರೆದು ಪಾಸಾಗಿರುವಂಥ ವಿಷಯ ನಮಗೆಲ್ಲರಿಗೂ ಸಂತೋಷದ ವಿಷಯ. ಹಾಗೆ ಅವನ ಕುಟುಂಬಕ್ಕೆ ಕೂಡ ಅವನಿಗೂ ಕೂಡ ಇದು ಬಹಳಷ್ಟು ಸಂತೋಷ ತರುವಂಥ ವಿಷಯ. ಪಾಸಾಗಿರುವಂಥ ಹಾಗೆ ಫುಲ್ A+ ಪಡೆದಂಥ ಎಲ್ಲ ಮಕ್ಕಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ರೆಹಮಾನುದ್ದೀನ್ ಅವರ V4 News 24/7 ಮಂಜೇಶ್ವರ.